ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಲ್ವಿನ್. ನೀವು ನೋಡ್ತಿದ್ದೀರಾ ಅಲ್ವಿನ್ ವ್ಲಾಗ್ ಚಾನಲ್. ಹೌದು, ಇವತ್ತು ನನ್ನ ಕೊನೆಯ ದಿನ. ಇವತ್ತು ನಾನು ದುಬೈಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ ಬಂದು ಒಂದು ಹೂವಿನ ಹತ್ರ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಏರ್ಪೋರ್ಟಿಗೆ ಎಂಟ್ರಿ ಆಗ್ತಾಯಿದೆ. ಮಂಗಳೂರು ಬ್ಲಾಗ್ ಸ್ಟಾರ್ಟ್ ಆಗಿದೆ. ಈ ಥರ ಮೇಲೆ ಬರಬೇಕು. ತುಂಬ ಅಡ್ವರ್ಟೈಸ್ಮೆಂಟ್ ನೋಡಿ ಎಷ್ಟು ಒಳ್ಳೆ ವ್ಯೂಸ್ ಸಿಗ್ಬೋದು. ಏರ್ಪೋರ್ಟಿಗೆ ಹೋಗೋ ರೋಡು. ಬಂದ ಮೇಲೆ ಇದೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗಾರ್ಡನ್ ಎಲ್ಲ ಚಂದ ಇದೆ. ಈಗ ಫ್ಯಾಮಿಲಿ ವೈಫ್ ಶೈನಿ. ಹಾಂ, ನಂಬರ್ ಸಹ ಇದೆ ಫೋನ್ ಕೊಡೋದು. ಅಂದರೆ ಇಲ್ಲಿ ಏರ್ಪೋರ್ಟಲ್ಲಿ ಕಾಣ್ಬೋದು ಇವಳು ಇದ್ದಾಳೆ. ನಾನು ಸಹ ಫುಲ್ ಟೆನ್ಷನ್. ಸೈಡಿ ಬಾಳೆ ಗಾಡಿ ಚೆಂಡು ಇದು ಅವಳಿಗೆ ಚಪ್ಪಲು ಧ್ವನಿ ಚಪ್ಪ ಕಟ್ಲೆ ಇದರಲ್ಲಿ 1940 ಅಂತ ಬರ್ದಿಯಲ್ಲ, ಅದೇ ಅಲ್ಲಿ 1940 6E147 ಅದು ಹಿಂದಿಯಲ್ಲಿ ಬರ್ದಿದೆ ಮರ. ಕನ್ನಡದಲ್ಲಿ ಸಹ ಉಂಟು. ವಿಳಂಬ. ಚೆಕ್-ಇನ್ ಓಪನ್ ಆಗಿದೆ. ಓಕೆ, टाटा कर शांति टाटा. ಬ್ಯಾಗ್ ಹಾಕಿದೆ ಮರ ಹೊರಗಡೆ. ಇದೆ ಕಲರ್ 12 kg ತೆಗೆದು 30 kg. ಎಲ್ಲ ಸಿಕ್ಕಿತು ಮಾರ, ಎಂತಂತ ಗೊತ್ತಿಲ್ಲ. ಒಂದು ನಿಮಿಷ ಎಂತ ಗೊತ್ತಿಲ್ಲ ನೋಡು. ಸೊ ಈ ಥರ ಇದೆ. ಈಗ ಬಂದು ಶಾಪಲ್ಲಿ ಒಂದು ಕಾಫಿ ಕುಡಿದದ್ದು.
ಇಲ್ಲಿ ಉಂಟು ನೋಡಿ. ಇದು ಕಾಫಿ ಯಾರು ಕುಡಿರ್ಲಿಕ್ಕಿಲ್ಲ. ಕಾಫಿ ಡೇ ಇದು ಆಯಿತಾ, ಚೆನ್ನಾಗಿತ್ತು. ನಾನೊಂದು ಟ್ರಯಲ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಕುಡಿಯೋಣ ಅಂತಲ್ಲಿ ಕುಡಿದದ್ದು. ಮತ್ತು ಇಲ್ಲೆಂತ ಒಳ್ಳೆದುಂಟು ಚಾಯ್ ಪತ್ತಿ. ಇದು ಒಂದು ನಾವು ಟೀ ತಗೊಂಡದ್ದು ಆಯಿತಾ. ಟೀ ಇದು ಬಿಲ್ 150 ರುಪೀಸ್ ಏರ್ಪೋರ್ಟ್ನಲ್ಲಿ. ಹೋಗೋದೊಂದು ಬೇರೆ ದುಬೈ ಈ ಥರ ಇದೆ. ಸೂಪರಾಗಿದೆ, ಚೆನ್ನಾಗಿದೆ, ಎಷ್ಟು ಚಂದ. ಅಲ್ಲಿ ವೆಯ್ಟಿಂಗ್ ಏರಿಯಾ ಇದೀಗ ಹೋಗುದು ಮೇಲೆ. ನನಗೆ ಮಾತ್ರ ಫುಲ್ಲು ಬುಕ್ ಆಗ್ತಿತ್ತು ಒಮ್ಮೆ, ಮತ್ತು ಈಗ ಓಕೆ ಆಯಿತು. ಈಗ ಗೇಟ್ ನಂಬರ್ 3ಕ್ಕೆ ಹೋಗಬೇಕು. ನಾವು ಕೆಳಗಡೆ ಇದ್ದೆ, ಕೆಳಗಡೆಯಿಂದ ಸ್ವಲ್ಪ ಲೇಟಾಗಿ ಹೊರಟು ನಾವು ಎಲ್ಲ ವೀಡಿಯೋ ಎಲ್ಲ ಮಾಡಬೇಕಲ್ಲ. ಚೆನ್ನಾಗಿದೆ. ಇದೊಂದು ವೇಟಿಂಗ್ ಏರಿಯಾ. ಹೇಗೆ ಗೇಟ್ ನಂಬರ್ 3, ಗೇಟ್ ನಂಬರ್ 3. ಮತ್ತು ವೆಕೇಷನ್ ಎಲ್ಲ ಆಯಿತು, ಇನ್ನು ಹೊರಡೋದು. ಈಗ ಸ್ವಲ್ಪ ಚೇರಪ್ಪ ಆಯಿತು. ಜಾಸ್ತಿ ಯೋಚನೆ ಮಾಡ್ಕೊಂಡು ಹೋದರೆ ಲೈಫಲ್ಲಿ ಏನು ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಬೇಜಾರಾಯಿತು, ನನಗೆ ಸಹ ಬೇಜಾರಾಯಿತು. ಬಟ್ ಇವಾಗ ಎಲ್ಲ ಓಕೆ ಆಯಿತು. ಸೊ ನಾಳೆ ಡ್ಯೂಟಿ ಇದೆ. ಈ ಥರ ಇದೆ ಏರ್ಪೋರ್ಟು. ಚೆನ್ನಾಗಿದೆ ಏರ್ಪೋರ್ಟ್ ಮಾತ್ರ. ಅಂಗಡಿಯವ್ರಿ ಒಂದು ಬೋರ್ಡಿಂಗ್ ಪಾಸ್ ತಗೊಂಡು ಹೊರಟದ್ದು. ಈ ಬಸ್ ತಗೊಂಡು ಹೋಗ್ಬೇಕು. ಇಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ಬೋರ್ಡಿಂಗ್ ಪಾಸ್ ಇರಲಿ. ಈಗ ಅಪ್ಡೇಟ್ ಮಾಡಲಿಕ್ಕೆ ಯಾವುದಂತ ಗೊತ್ತಿಲ್ಲ. ಯಾವುದೋ ಒಂದು ಮೂಲೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೆಲ್ಲ ಇದೆ ಹಾಗೆ. ಮಾಸ್ಕ್ ಹಾಕಿದೆ ಆಯಿತಾ, ಸ್ವಲ್ಪ ಸೇಫ್ಟಿಗೆ. ಇಂಡಿಗೋ ಫ್ಲೈಟೆಲ್ಲ ಹಾಗೆ ಸ್ವಲ್ಪ ಭಯ. ಹಾಗೆ ಇಲ್ಲಿ ನೋಡೋಣ, ಗೇಟ್ ನಂಬರ್ ಎಕ್ಸಿಟ್ ಅಂತೆಲ್ಲ ಕೊಟ್ಟಿದ್ದಾರೆ. ಇನ್ನೆಂತ ಇವೇ ಅಜ್ಜ ಹಾಗೆ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೇವೆ ಇಂಡಿಗೋ ಫ್ಲೈಟಲ್ಲಿ. ತುಂಬ ದೂರ ಇದೆ, ತುಂಬ ಜನ ಇದ್ದಾರೆ. ಇಲ್ಲಿಗೆ ಬಿಡ್ತಾರೆ ಒಬ್ಬೊಬ್ಬರನ್ನ. ಹೀಗಿದೆ. ಹಾಗೆ ಒಂದು ಚಾನ್ಸ್ ದೊಡ್ಡ ಫ್ಲೈಟ್ ಏರಿ ಅಂತ ಇಂಡಿಗೋ ಮೊದಲಾಗಿದೆ. ಎಲ್ಲ ಆಯಿತು, ಸೆಟಪ್ ಆಯಿತು. ಎಲ್ಲಿ ಕೊಂಟು ಹೊರಗಡೆ ಕಾಣ್ತದ. ತುಂಬ ದೂರ ಉಂಟು, ನಡಿಬೇಕು, ತುಂಬ ನಡಿಬೇಕು. ಇಲ್ಲಿಂದು ಚೆಕ್ಕಿಂಗ್ ಉಂಟು, ಚೆಕಿಂಗ್ ಆಗುವಾಗ ನೋಡಿ ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಉಂಟು. ಪಾಸ್ಪೋರ್ಟು ಇದರೊಂದು ಚೆಕಿಂಗ್ ನಮಗೆ ಆಗಿ कृपया अपनी सीट पर बैठे रहें और सीट बेल्ट खुली रखें. धूम्रपान और इलेक्ट्रॉनिक उपकरणों या मोबाइल फोन का ಎದುರುಗಡೆ ಸೀಟ್ ಗಾಡಿ ಉಂಟು. ಎದುರುಗಡೆ ಹೋಗುವ. ಈ ಥರ ಇರ್ತದೆ ವಾಶ್ರೂಮ್. ಚೆನ್ನಾಗಿದೆ, ಕ್ಲೀನ್ ಇರುತ್ತೆ.
ಅಂತ ಗೊತ್ತಿಲ್ಲ. ಇದಾಗೆ ಹೋಗೋದು ಇದು ಭಾರಿ ಲೆಂತ್ ಉಂಟು ಮಾರೆ. ಲೈಟ್ ಎಲ್ಲ ರೋಡ್ ಸೈಡ್ ಉಂಟು. ಸೊ ಈ ಥರ ಹೋಗೋದು. ಉಂಟು ಮರ. ಈ ಜಾಗ ಅಲ್ಲ, ಹೀಗೆ ಜಾಗ ತಗೊಂಡು ಹೋಗಿ ಸಿಕ್ಕಿತ್ತು. ಅದರಲ್ಲೆಲ್ಲ ಹೋಗಿದೆ. ಬ್ಯೂಟಿಫುಲ್ಲಿಂದ ಹೀಗೆ ಹೋಗೋದು. ಕೊನೆಗೂ ಹೊರಗಡೆ ಹೋಗೋದು. ಈ ಥರ ಫುಲ್ ರಶ್ ಇರ್ತದೆ. ಇದೇ ಎಕ್ಸಿಟ್ ಆಗಿದೆ. ಇಲ್ಲಿಂದ ಎಕ್ಸಿಟ್ ಆಗುವ ಕೊನೆಗೂ ದುಬೈಗೆ ರೀಚ್ ಆಗಿದ್ದೇವೆ. 33-34 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಕಾಣ್ಬೋದು. ಸೊ ಅರೈವಲ್ ಅಂತಲ್ಲಿ ಬರ್ತಿದ್ದಾರಲ್ಲ, ಇಲ್ಲಿಂದ ನಾನು ಇವಾಗ ಮೆಟ್ರೋ ಸ್ಟೇಷನ್ನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಟೈಮ್ ಎಂಡ್ ಆಗಿದೆ. ಬಟ್ ಟ್ಯಾಕ್ಸಿಗೆ ಹೋಗಬೇಕು, ಟ್ಯಾಕ್ಸಿಗೆ RTO ಟ್ಯಾಕ್ಸಿಯಲ್ಲಿ ಹೋಗುವ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.